ವೆಲ್ಕಮ್ ಟು ಅನುಷಾ ಸುವರ್ಣ ಕನ್ನಡ ವ್ಲಾಗ್ಸ್. ಹೇಗಿದ್ದೀರಿ ಎಲ್ಲರೂ? ಸೊ ಇವತ್ತು ಸಂಡೇ ಅರ್ಲಿ ಮಾರ್ನಿಂಗ್ ಅಂದ್ರೆ ಒಂದು 6:30 ಆಯ್ತು. ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಈಗ. ಸೊ ಬೆಳಿಗ್ಗೆ ಎಲ್ಲಿ ಹೋಗ್ತಿದ್ದೇವೆ ಅಂದ್ರೆ ನಾವು ಪೂನಾಕ್ಕೆ ಹೋಗ್ತಾ ಇದ್ದೇವೆ ಸ್ವಲ್ಪ ಕೆಲಸದ ಮೇಲೆ. ಸೊ ಅದಕ್ಕೆ ಒಂದು 12ರಿಂದ 13 ಗಂಟೆ ಜರ್ನಿ ಇರ್ಬೋದು. ಕಾರಲ್ಲಿ ಹೋಗ್ತಾ ಇದ್ದೇವೆ. ಸೊ ನಾವು ದೂರ ಅಂದ್ರೆ ಒಂದು ಗೋವಾ ತನಕ ಹೋಗಿದ್ದೇವೆ ಟ್ರಾವೆಲ್ ಈ ತರ ಡ್ರೈವ್ ಮಾಡ್ಕೊಂಡು. ಬಟ್ ಇಷ್ಟು ದೂರ ಇಷ್ಟು ಲಾಂಗ್ ಜರ್ನಿ ಇದು ಫಸ್ಟ್ ಎಕ್ಸ್ಪೀರಿಯನ್ಸ್ ನಮ್ಗಿಬ್ರಿಗೂ ಕೂಡ. ಸೊ ನೋಡ್ಬೇಕು ಹೇಗಾಗ್ತದೆ ಅಂತ. ಈಗ ಉಡುಪಿನ ಹೊರಟದಷ್ಟೇ 6:30 ಆಯ್ತು. ಇವತ್ತಿದ್ದು ಫುಲ್ ಜರ್ನಿ ನಾನು ನಿಮ್ ಜೊತೆ ಶೇರ್ ಮಾಡ್ತೀನಿ. ಸೊ ಯಾರಾದ್ರೂ ಹೊಸಬ್ರು ನನ್ನ ಚಾನೆಲ್ ಅನ್ನು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಈಗ ಹೊರಟು ನಾವು 1 ಗಂಟೆ ಆಗ್ತಾ ಬಂತು. ಸುಮಾರು ದೂರ ಬಂದಿದ್ದೇವೆ. ಕುಂದಾಪುರ ಅಂತೂ ಈಗ ಅರ್ಧ ಗಂಟೆಲ್ಲೇ ನಾವು ಕ್ರಾಸ್ ಮಾಡಿದ್ದೇವೆ. ಮೊದ್ಲು ಒಂದು 5 ವರ್ಷ ಮೊದಲು ಕುಂದಾಪುರ ಬರ್ಲಿಕ್ಕೆ 1 ಗಂಟೆ ಆಗ್ತಾ ಇದ್ದು. ಈಗ ರೋಡ್ ಎಷ್ಟು ಒಳ್ಳೇದಾಗಿದೆ ಅಂದ್ರೆ ಅರ್ಧ ಗಂಟೆಯಲ್ಲಿ ನಾವು ಕುಂದಾಪುರ ಕ್ರಾಸ್ ಮಾಡಿದ್ದೇವೆ. ಮೋಸ್ಟ್ಲಿ ಇದು ಯಾವ ಊರು ಅಂತ ಗೊತ್ತಾಗ್ತಾ ಇಲ್ಲ. ಜೋರ್ ಮಳೆ ಬರ್ತಾ ಇದೆ. ಫುಲ್ ವೆದರ್ ಅಂತೂ ಸಕ್ಕತ್ತಾಗಿದೆ. ಈ ಮಳೆಯಲ್ಲೆಲ್ಲ ಗಾಡಿ ಚಲಾಯಿಸ್ಕೊಂಡು ಹೋಗೋದ್ರಲ್ಲಿ ತುಂಬಾನೇ ಮಜಾ ಬರ್ತದೆ. ಸೊ ಈಗ ನಮ್ಗೆ ಒಂದು 9 ಗಂಟೆ ಹೊತ್ತಿಗೆ ಮೋಸ್ಟ್ಲಿ ನಾವು ಬ್ರೇಕ್ಫಾಸ್ಟಿಗೆ ನಿಲ್ಸ್ಬೇಕಂತ ಎಣಿಸ್ತಾ ಇದ್ದೇವೆ. ಬ್ರೇಕ್ಫಾಸ್ಟ್ ಮಾಡ್ಲಿಲ್ಲ, ನಾನಂತೂ ಏನೂ ತಿನ್ಲಿಲ್ಲ. ಅವರು ಸ್ವಲ್ಪ ಏನೋ ಚಾ ಕೊಡ್ತಿದ್ದಾರೆ ಅಷ್ಟೇ. ಸೊ 9 ಗಂಟೆ ತನಕ ನಾವು ಎಲ್ಲಿ ರೀಚ್ ಆಗ್ತೇವೆ ಅಂತ ನೋಡ್ಬೇಕು. ಸೊ ರಸ್ತೆ ಎಲ್ಲ ಒಳ್ಳೇದುಂಟು ಈಗ ತನಕ. ನೋಡೋ ವೆದರ್ ಒಳ್ಳೇದಿದ್ರೆ ಅಲ್ಲ ಎಷ್ಟು ದೂರ ಸಹ ನಮ್ಗೆ ತೊಂದರೆ ಆಗೋದಿಲ್ಲ ಚಲಾಯಿಸ್ಲಿಕ್ಕೆ. ಸೆಕೆ ಇದ್ರೆ ಮಾತ್ರ ಸ್ವಲ್ಪ ಕಷ್ಟ ಆಗ್ತದೆ. ನೋಡಿ ಇಲ್ಲಿ ಮಳೆ ಬರ್ತಾ ಇದೆ. ನಾವ್ ಇವಾಗ ತಾನೇ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಬಂದ್ವಿ. ಸ್ವಲ್ಪ ಹೊತ್ತು ಮೊದಲು ಸ್ವಲ್ಪ ಪಚ್ಕ ಆಯ್ತು ನಮ್ದು. ಗೂಗಲ್ ಮ್ಯಾಪ್ ಹಾಕೊಂಡ್ ಬಂದ್ವಿ. ಗೂಗಲ್ ಮ್ಯಾಪ್ ಅಲ್ಲಿ ತುಂಬಾ ಜನರಿಗೆ ಗೊತ್ತಿರ್ಬೋದು, ಅದು ಜಾಸ್ತಿ ಶಾರ್ಟ್ಕಟ್ ರೂಟ್ಸ್ ತೋರಿಸ್ತದೆ. ಸೊ ಒಂದು ಶಾರ್ಟ್ಕಟ್ ರೂಟ್ ತೋರಿಸಿತ್ತು ನಮ್ಗೆ. ಬಟ್ ನಾವು ಫಸ್ಟ್ ಟೈಮ್ ಬರ್ತಿರೋದ್ರಿಂದ ನಮ್ಗೆ ಗೊತ್ತಿರ್ಲಿಲ್ಲ. ನಾವು ಬಂದ್ವಿ, ಫುಲ್ ಕಾಡು ಗುಡ್ಡೆ ಇದ್ದದ್ದು. ಇಷ್ಟು ರೋಡ್ ಹಾಳಿದ್ದಿತ್ತು ಅಂದ್ರೆ ಅಲ್ಲಿಂದ ಹೊರಗೆ ಬರೋ ಹೈವೇ ಮುಟ್ಟುವಷ್ಟರಲ್ಲಿ ನಮ್ಗೆ ಸುಮಾರು ಹೊತ್ತಾಯ್ತು. ಸೊ ನಮ್ಗೆ ಎಲ್ಲಿ ಕೂಡ ರೆಸ್ಟೋರೆಂಟ್ ಸಿಗ್ಲಿಲ್ಲ ಬ್ರೇಕ್ಫಾಸ್ಟ್ ಮಾಡ್ಲಿಕ್ಕೆ. ಆಮೇಲೆ ಒಂದು ಮುಂದೆ ಬರ್ತಾ ಒಂದು ರೆಸ್ಟೋರೆಂಟ್ ಸಿಕ್ಕಿತು. ರೆಸ್ಟೋರೆಂಟ್ ಅಂತ ರೆಸಾರ್ಟ್ ಪ್ಲಸ್ ರೆಸ್ಟೋರೆಂಟ್ ಅಂತ ಬರ್ತಿದ್ರು. ನಾವು ಮೋಸ್ಟ್ಲಿ ರೆಸ್ಟೋರೆಂಟ್ ಎಲ್ರಿಗೂ ಇರ್ಬೋದು ಅಂತ ಹೋದ್ವಿ. ಮತ್ತೆ ನೋಡುವಾಗ ಅಲ್ಲಿ ರೆಸಾರ್ಟ್ ಅಲ್ಲಿ ಇದ್ದವರಿಗೆ ಮಾತ್ರ ಉಂಟಂತ ಹೇಳಿದ್ರು. ಸೊ ಮತ್ತೆ ವಾಪಸ್ ಬಂದ್ವಿ. ಮತ್ತೆ ಬರ್ತಾ ಇಲ್ಲೊಂದು ಮುಂದೆ ಇನ್ನೊಂದು ರೆಸ್ಟೋರೆಂಟ್ ಸಿಕ್ಕಿದ್ದು. ಸಣ್ಣ ರೆಸ್ಟೋರೆಂಟ್, ಡಿಸೆಂಟ್ ಇದ್ದಿತ್ತು, ಹಾಗೇನು ಸ್ಪೆಷಲ್ ಹಾಗೇನು ಇರ್ಲಿಲ್ಲ. ಹೊಟ್ಟೆ ತುಂಬಿಸುವ ಹಾಗೆ ಅಡ್ಡಿಲ್ಲ, ಹೊಟ್ಟೆ ತುಂಬಾ ಹಸುವಾದ ಹಾಗೆಲ್ಲ ಊಟ ಮಾಡ್ಲಿಕ್ಕೆ ಅಡ್ಡಿಲ್ಲ. ಇವಾಗ ಆಲ್ರೆಡಿ 10:30 ಆಗಿದೆ. ಅಂದ್ರೆ ಮನೆಯಿಂದ ಹೊರಟು ನಾವು ಒಂದು 4 ಗಂಟೆ ಆಯ್ತು. ಸೊ ಮನೆಯಿಂದ ಹೊರಟು 4 ಗಂಟೆ ಆಯ್ತು. ಇನ್ನು ಸುಮಾರು ಒಂದು 9 ಗಂಟೆ ಜರ್ನಿ ಇರ್ಬೋದು. ಆಲ್ಮೋಸ್ಟ್ ಬೆಳಗಾಂ ರೀಚ್ ಆಗ್ತಾ ಇದ್ದೇವೆ. ಸೊ ಮಧ್ಯದಲ್ಲಿ ಒಂದು 2 ಗಂಟೆ ನಮ್ದು ಸ್ವಲ್ಪ ವೇಸ್ಟ್ ಆಯ್ತು. ಯಾಕಂದ್ರೆ ನಾವು ಫಸ್ಟ್ ಟೈಮ್ ಈ ರೋಡ್ ಇಂದ ಟ್ರಾವೆಲ್ ಮಾಡ್ತಿರೋದ್ರಿಂದ ಗೂಗಲ್ ಮ್ಯಾಪ್ ಪ್ರಕಾರ ಬರ್ತಾ ಇದ್ವಿ. ಗೂಗಲ್ ಮ್ಯಾಪ್ ಅಲ್ಲಿ ಶಾರ್ಟ್ ಕಟ್ ರೂಟ್ ಅಂತ ತೋರಿಸ್ತು ಮತ್ತೆ ಪುನಃ ಮಧ್ಯದಲ್ಲಿ. ಸೊ ನಮ್ಗೆ ಕೂಡ ಗೊತ್ತಿರ್ಲಿಲ್ಲ. ಸೊ ಅಡ್ಡಿಲ್ಲ ಅಂತ ನಾವು ಅದರ ಪ್ರಕಾರ ಬಂದ್ವಿ. ಬಟ್ ಅದಿಷ್ಟು ಹಾಳಿದಿತ್ತು ರಸ್ತೆ ಅಂದ್ರೆ ಏನ್ ಮಾಡುವಾಗಿರ್ಲಿಲ್ಲ. ಮತ್ತೆ ಅದರಲ್ಲೇ ಕಂಟಿನ್ಯೂ ಬಂದೀಗ ಹೈವೇ ಸಿಕ್ಕಿದೆ. ಈಗ ಸುಮಾರು ಆಲ್ಮೋಸ್ಟ್ ಒಂದು 1 ಗಂಟೆ ಆಯ್ತು ಹೈವೇ ಅಂತೂ ಇಷ್ಟು ಸೂಪರ್ ಆಗಿದೆ ಅಂದ್ರೆ ಗೊತ್ತೇ ಆಗ್ತಾ ಇಲ್ಲ. ಅಂದ್ರೆ ನಾವ್ ಇಷ್ಟು ಲಾಂಗ್ ಜರ್ನಿ ಮಾಡ್ತಾ ಇದ್ದೇವೆ ಅಂತ. ಬಾಂಬೆಗೆ ಹೋಗೋ ರಸ್ತೆ ತುಂಬಾನೇ ಒಳ್ಳೇದಾಗಿದೆ. ಇಷ್ಟು ಸ್ಮೂತ್ ಆಗಿದೆ ಅಂದ್ರೆ ನಮ್ಗೆ ಗಾಡಿ ಹೋಗ್ತಾ ಉಂಟಂತ ಗೊತ್ತಾಗ್ತಾ ಇಲ್ಲ. ಅಷ್ಟು ಸಾಫ್ಟ್ ಸ್ಮೂತ್ ಫೀಲ್ ಆಗ್ತದೆ. ಹಾಗೆ ಇವಾಗ ಹೊಟ್ಟೆ ಸಹ ಜೋರ್ ಹಸು ಆಗ್ತಾ ಉಂಟು. ರೆಸ್ಟೋರೆಂಟ್ ಎಲ್ಲಾದ್ರೂ ಸಿಗ್ತದ ಅಂತ ಆನ್ ದ ವೇ ನೋಡ್ತಾ ಇದ್ದೇವೆ. ಸೊ ಎಲ್ಲಾದ್ರೂ ಸಿಕ್ಕಿದ್ರೆ ಫಟಾಫಟ್ ಊಟ ಮಾಡ್ಬೇಕು. ಚಿಕನ್ ತಂದೂರಿ ಅದಿಷ್ಟವರೆಗೆ ನಮ್ಗೆ ನವರಾತ್ರಿ ಆದ್ರೆ ಮೊದ್ಲು ಕೂಡ ನಮ್ಗೆ ಜಾಸ್ತಿ ವೆಜ್ಜೇ ಇರ್ತಿತ್ತು. ಮತ್ತೆ ನವರಾತ್ರಿಯಿಂದ ಅಂತೂ ಏನ್ಸ ನಾವು ತಿಂದಿರ್ಲಿಲ್ಲ. ಸೊ ನಿನ್ನೆ ಸಹ ತಿನ್ಲಿಲ್ಲ ಏನ್ಸ. ಇವತ್ತು ನೋಡ್ಬೇಕು, ಏನಾದ್ರೂ ನಾನ್ ವೆಜ್ ಊಟ ಮಾಡ್ಬೇಕು. ಮಟನ್ ಚಿಕನ್ ಇಲ್ಲಿ ಮಹಾರಾಷ್ಟ್ರದಲ್ಲಿ ಮಟನ್ ಫೇಮಸ್ ಅಲ್ಲ? ಹಾ, ಮಹಾರಾಷ್ಟ್ರದಲ್ಲಿ ಮಟನ್ ಡಿಶಸ್ ಎಲ್ಲ ಫೇಮಸ್ ಹಳ್ಳಿ ಬದಿಯಲ್ಲ. ಅದಕ್ಕೆ ಮತ್ತೆ ಮಟನ್ ಏನ ಸಿಕ್ಕಿದ್ರೆ ನೋಡೋ. ಒಳ್ಳೆ ಏನಾದ್ರು ಊಟ ಸಿಕ್ಕಿದ್ರೆ ಮಾಡ್ಬೇಕೀಗ.
ಜಸ್ಟ್ ಊಟ ಆದದ್ದಷ್ಟೇ. ಈಗ ಬೆಳಗಾಮಿಂದ ಸ್ವಲ್ಪ ಮುಂದೆ ಬಂದಿದ್ದೇವೆ. ಒಂದಂತೂ ರೆಸ್ಟೋರೆಂಟ್ ಇಲ್ಲಿ ಹುಡುಕಿ ಸಾಕಾಯ್ತು ನಮ್ಗೆ. ಒಂದು ಡೀಸೆಂಟ್ ರೆಸ್ಟೋರೆಂಟ್ ಎಲ್ಲಿ ಕೂಡ ತೋರ್ತಾ ಇರ್ಲಿಲ್ಲ. ಆಮೇಲೆ ಇನ್ನೊಂದೇನಂದ್ರೆ ಒಂದು ಸಿಕ್ಕಿತ್ತು ಒಳ್ಳೆ ರೆಸ್ಟೋರೆಂಟ್ ನಮ್ಗೆ. ಅವರು ಒಳಗೆ ಟೇಬಲ್ ಕೊಡುವಾಗ ಒಂದು 2:45 ಆಗಿತ್ತು. ಅದರ ನಂತರ ಅವರು ಒಂದು 15-20 ಮಿನಿಟ್ಸ್ ನಂತರ ಆರ್ಡರ್ ತಕೊಂಡು ಆಮೇಲೆ ಕೊಟ್ಟು ಇವಾಗ ಜಸ್ಟ್ ನಾವು 3:35 ಆಯ್ತು ಕರೆಕ್ಟ್. ಸೊ ಇವಾಗ ಹೋಗ್ತಾ ಇದ್ದೇವೆ. ಮಾತ್ರ ಬಿರಿಯಾನಿ ಅಂತೂ ತುಂಬಾ ಒಳ್ಳೇದಿತ್ತು. ಮಟನ್ ಬಿರಿಯಾನಿ ಅಂತೂ ಹೇಳೋದೇ ಬೇಡ, ತುಂಬಾ ಅಂದ್ರೆ ತುಂಬಾ ಟೇಸ್ಟಿ ಆಗಿತ್ತು. ಮತ್ತೆ ನಾವು ಒಂದು ಮಟನ್ ಬಿರಿಯಾನಿ ಹಾಗೆ ಚಿಕನ್ ಬಿರಿಯಾನಿ ತಗೊಂಡ್ವಿ. ಬಟ್ ಮಟನ್ ಬಿರಿಯಾನಿ ಅಂತೂ ಅಲ್ಟಿಮೇಟ್. ಅಂದ್ರೆ ಅಷ್ಟು ಟೇಸ್ಟಿ ಆಗಿದ್ದ ಬಿರಿಯಾನಿ ತಿನ್ನೋದೇ ತುಂಬಾ ಟೈಮ್ ಆಗಿತ್ತು. ಸೊ ಖುಷಿ ಆಯ್ತು ಒಂದ್ಸಲ ಊಟ ಮಾಡಿ. ಇನ್ನು ಎಷ್ಟು ಗಂಟೆಗೆ ರೀಚ್ ಆಗ್ತದೆ ನೋಡ್ಬೇಕೀಗ. ರೀಚ್ ಆಗ್ಬೇಕು ಲೇಟ್ ಆಗ್ತದೆ. ಹಾ ಅದೇ ಮೋಸ್ಟ್ಲಿ ಒಂದು 8-9 ಗಂಟೆ ಆಗ್ಬೋದು ನಾವು ರೀಚ್ ಆಗ್ತಾ. ಇವಾಗ ಆಲ್ರೆಡಿ ಮಹಾರಾಷ್ಟ್ರ ರೀಚ್ ಆಗಿದ್ದೇವೆ. ಒಂದು ಕರ್ನಾಟಕ ಬಾರ್ಡರ್ ಕ್ರಾಸ್ ಆದ ನಂತರ ಅಲ್ಲ ಇಷ್ಟು ಟ್ರಾಫಿಕ್ ಸ್ಟಾರ್ಟ್ ಆಗಿದೆ ಅಂದ್ರೆ ನಮ್ಗೆ ಅಲ್ಲಿ ಅಷ್ಟು ಟ್ರಾಫಿಕ್ ಇದು ಅಭ್ಯಾಸ ಇಲ್ಲ. ಇಲ್ಲಿ ಫುಲ್ ಬ್ರೇಕ್ ಹಾಕಿ ನಡೆಸ್ತಾ ಇದ್ದೇವೆ. ನಾವು ಇಷ್ಟು ಗಂಟೆಗೆ ರೀಚ್ ಆಗ್ಬೇಕು ಅಂತ ಏನ್ ಪ್ಲಾನ್ ಮಾಡಿದ್ವಲ್ಲ ಅದಕ್ಕಿಂತ ಸುಮಾರು ಲೇಟ್ ಆಗ್ಬೋದು ಅಂತ ಅನ್ಸುತ್ತೆ ಟ್ರಾಫಿಕ್ ನೋಡಿದ್ರೆ. ಯಾಕಂದ್ರೆ ಇವತ್ತು ಸಂಡೇ ಕೂಡ, ಎಲ್ರು ಕೂಡ ಏನಾದ್ರು ವೀಕೆಂಡಿಗೆ ಅಲ್ಲಿ ಇಲ್ಲಿ ಎಲ್ಲ ಹೋಗ್ತಾ ಇರ್ತಾರೆ. ಸೊ ನೋಡ್ಬೇಕೀಗ. ಈಗ ಒಳ್ಳೆ ಬಿಸಿ ಬಿಸಿ ಚಾ ಕೊಡ್ತೀವಿ ಇಲ್ಲಿ, ಸಮೋಸ ಮತ್ತೆ ಮಿಸಲ್ ಪಾವ್. ಹಾ, ಮಹಾರಾಷ್ಟ್ರದ ಸ್ಪೆಷಲ್ ಮಿಸಲ್ ಪಾವ್ ತಿಂದ್ವಿ, ಹಾಗೆ ಒಂದು ಸಮೋಸ ತಿಂದ್ವಿ. ಹಾಯ್ ಫ್ರೆಂಡ್ಸ್, ನಾವು ಜಸ್ಟ್ ರೀಚ್ ಆದ್ವಿ ಅಷ್ಟೇ ಇವಾಗ ರೂಮಿಗೆ. ಟೈಮ್ ಎಷ್ಟು ಅಂದ್ರೆ 10:15 ಆಗಿದೆ. ನಾವು ಮನೆಯಿಂದ ಬರುವಾಗ ಪ್ಲಾನ್ ಮಾಡಿದ್ದೊಂದು ಅಟ್ಲೀಸ್ಟ್ 8-8:30 ಒಳಗೆ ನಾವು ರೀಚ್ ಆಗ್ಬೇಕು ಅಂತ. ಬಟ್ ಪ್ರಾಬ್ಲಮ್ ಏನಾಯ್ತು ಅಂದ್ರೆ ನಾವು ಬಂದಿದ್ವಿ, ಬಟ್ ಇಲ್ಲಿ ಒಂದು ಇಲ್ಲಿ ಹತ್ರ ಬರುವಾಗ ಒಂದು 40 ಕಿಲೋಮೀಟರ್ಸ್ ಇದ್ದಿದ್ದು. 40 ಕಿಲೋಮೀಟರ್ಸ್ ಬರ್ಲಿಕ್ಕೆ ನಮ್ಗೆ ಆಲ್ಮೋಸ್ಟ್ ಒಂದು 1.25 ಗಂಟೆ ತಾಗಿತ್ತು. ಸೊ ಉಡುಪಿಯಲ್ಲಿ ಆದ್ರೆ ನಾವು ಉಡುಪಿ ಟು ಮ್ಯಾಂಗ್ಳೂರ್ ನಾವು ಒಂದು 45-50 ಮಿನಿಟ್ಸ್ ಅಲ್ಲಿ ಮುಟ್ತೇವೆ. ಬರೀ ಇಲ್ಲಿ ಒಂದು 40 ಕಿಲೋಮೀಟರ್ಗೆ ನಮ್ಗೆ ಒಂದು 1.25-2 ಗಂಟೆ ತಾಗಿತ್ತು. ಸೊ ಅದರಿಂದ ಲೇಟ್ ಆಯ್ತು ಬರುದು. ತುಂಬಾನೇ ಟ್ರಾಫಿಕ್, ಒಂದು 2 ಕಡೆ ಅಂತೂ ಫುಲ್ ಟ್ರಾಫಿಕ್ ಜಾಮ್ ಇದ್ದಿತ್ತು. ಒಂದೊಂದು ಕಡೆ 20-25 ಮಿನಿಟ್ಸ್ ಇದು ಟ್ರಾಫಿಕ್ ಜಾಮ್ ಇದ್ದಿತ್ತು. ಆಮೇಲೆ ಬೇರೆ ಕಡೆ ಕೂಡ ಅಷ್ಟೇ ತುಂಬಾನೇ ಮಧ್ಯೆ ಬ್ರೇಕ್ ಹಾಕಿ ನಮ್ಗೆ ಉಡುಪಿಯಿಂದ ಪೂನಾಗೆ ಬಂದದಕ್ಕಿಂತ ಜಾಸ್ತಿ ನಮ್ಗೆ ಇಲ್ಲಿ ಬರೀ 40 ಕಿಲೋಮೀಟರ್ ಸ್ವಲ್ಪ ಜಾಸ್ತಿ ಹೆಕ್ಟಿಕ್ ಆಯ್ತು. ಸೊ ಅದು ಬಿಟ್ಟು ಬೇರೆ ಎಲ್ಲ ಕೂಡ ತುಂಬಾನೇ ಸ್ಮೂತ್ ಆಗಿ ಆಯ್ತು. ಸೊ ಇವಾಗ ಜಸ್ಟ್ ನಾವು ರೀಚ್ ಆದ್ವಿ. ಊಟ ಎಲ್ಲ ಇನ್ನು ಆಗ್ಬೇಕು. ಜಸ್ಟ್ ಇವಾಗ ಆರ್ಡರ್ ಮಾಡಿದ್ವಿ. ಸೊ ರೂಮಿಗೆ ತಂದು ಕೊಡ್ತಾರೆ ಅಂತ ಹೇಳಿದ್ರು. ಆಮೇಲೆ ಒಂದು ಅವಂತರ ಅಂದ್ರೆ ಈ ಗೂಗಲ್ ಮ್ಯಾಪ್ಸಿನ ಒಂದು ಇದರಿಂದ 1 ಗಂಟೆದು ದಾರಿ ಒಂದು 2 ಗಂಟೆ ಆಯ್ತು ನಮ್ಗೆ ಬರ್ಲಿಕ್ಕೆ. ಅದು ಬಿಟ್ರೆ ಮತ್ತೆ ಹೈವೇ ರೀಚ್ ಆದ ನಂತರ ಅಂತೂ ಫುಲ್ ತುಂಬಾ ಒಳ್ಳೇದು, ತುಂಬಾ ಒಳ್ಳೆ ಉಂಟು ಒಂದು ಕರ್ನಾಟಕ ಬಾರ್ಡರ್ ತನಕ. ಅದರ ನಂತರ ಅಂತೂ ಮತ್ತೆ ಟ್ರಾಫಿಕ್ ಸ್ವಲ್ಪ ನಮ್ಗೆ ಸ್ಟಾರ್ಟ್ ಆಯ್ತು. ಸೊ ಈಗ ಜಸ್ಟ್ ಫ್ರೆಶ್ ಅಪ್ ಆಗಿ ಊಟ ಮಾಡಿ ಮಲಗೋದಷ್ಟೇ. ಸೊ ಇದು ನಮ್ಮ ಉಡುಪಿ ಟು ಪುಣೆ ಜರ್ನಿ. ಫಸ್ಟ್ ಎಕ್ಸ್ಪೀರಿಯನ್ಸ್ ನಾವು ಈ ತರ ಇಷ್ಟು ಲಾಂಗ್ ಕಾರ್ ಡ್ರೈವ್ ಮಾಡ್ಕೊಂಡು ಬರೋದು. ಸೊ ಟೋಟಲ್ ನಮ್ಗೆ 15 ಗಂಟೆ ತಾಗಿತ್ತು. 15 ಗಂಟೆ ಅಂದ್ರೆ ನಾವು ಕಾರಲ್ಲಿ ಬರುವಾಗ ಬರೀ 80-90 ಸ್ಪೀಡಲ್ಲಿ ಇದ್ವಿ. ಜಾಸ್ತಿ 100 ನಾವು ಯಾವಾಗ್ಲೂ ಕ್ರಾಸ್ ಮಾಡ್ಲಿಲ್ಲ. ಯಾಕಂದ್ರೆ ನಾವು ಬರುವಾಗಲೇ ನಾನು ನನ್ನ ಹಸ್ಬೆಂಡಿಗೆ ಹೇಳಿದೆ 100 ಕ್ರಾಸ್ ಮಾಡ್ಲಿಕ್ಕೆ ಇಲ್ಲ ಅಂತ. ಯಾಕಂದ್ರೆ ಮನೆಯವರು ಕೂಡ ಅಷ್ಟೇ ನಮ್ಗೆ ತುಂಬಾ ಹೆದರ್ತಾರೆ. ಅದಕ್ಕೆ ಅವ್ರು ಸಹ ಹೇಳ್ತಿದ್ರು ಕಾರಲ್ಲಿ ಬೇಡ ಹೋಗೋದು ಅಂತ. ಸೊ ಅದಕ್ಕೆ ನಾನು ಮೊದಲೇ ಹೇಳಿದ್ದೆ ಅವರಿಗೆ 100 ಕ್ರಾಸ್ ಮಾಡ್ಲಿಕ್ಕೆ ಇಲ್ಲ ಅಂತ. ಸೊ ನಾವು 80-90 ಸ್ಪೀಡಲ್ಲೇ ಬಂದಿದ್ದೇವೆ. ಸೊ 1.5 ಗಂಟೆ ನಾವು ಲಂಚ್ ಬ್ರೇಕ್ ಮತ್ತೆ 2 ಟೀ ಬ್ರೇಕ್ ತಗೊಂಡ್ವಿ. ಸೊ ಆಮೇಲೆ ಒಂದು ಗಂಟೆ ಸುಮಾರೆಲ್ಲ ಅಲ್ಲಿ ರೋಡಲ್ಲಿ ವೇಸ್ಟ್ ಆಯ್ತು ಅದು ಗೂಗಲ್ ಮ್ಯಾಪ್ಸ್ ಇಂದ. ಸೊ ಅದರಿಂದ ಎಲ್ಲ ಟೋಟಲ್ ನಮ್ಗೆ ಅದರಿಂದ 15 ಗಂಟೆ ತಾಗಿತ್ತು. ಡ್ರೈವ್ ಮಾಡ್ಕೊಂಡು ಬಂದಂತೂ ತುಂಬಾನೇ ಖುಷಿ ಆಯ್ತು. ಬಟ್ ಲಾಸ್ಟ್ ಇಲ್ಲೊಂದು ಟ್ರಾಫಿಕ್ ಸ್ವಲ್ಪ ಅಷ್ಟು ಖುಷಿ ಆಗ್ಲಿಲ್ಲ. ಯಾಕಂದ್ರೆ ನಮ್ಗೆ ಟ್ರಾಫಿಕ್ ಇದು ಅಷ್ಟು ಅಭ್ಯಾಸ ಇಲ್ಲ ನಮ್ಗೆ. ಸೊ ಉಡುಪಿಯಲ್ಲಿ ಇಷ್ಟೊಂದು ಟ್ರಾಫಿಕ್ ಇರೋದಿಲ್ಲ. ನನ್ನ ಹಸ್ಬೆಂಡಿಗೆ ಎಕ್ಸ್ಪೀರಿಯನ್ಸ್ ಇದೆ ಇದ್ರದೆಲ್ಲ ಬಾಂಬೆಯಲ್ಲಿ. ಬಟ್ ನನ್ಗೆ ಗೊತ್ತಿಲ್ಲ, ಇನ್ನು ನೋಡ್ಬೇಕು ಹೇಗೆ ಇರುದಂತ. ಇಲ್ಲ, ನಂಗೆ ಟ್ರಾವೆಲ್ ಮಾಡಿ ಸಾಕಾಗ. ಯಾಕಂದ್ರೆ ಟ್ರಾವೆಲ್ ಮಾಡೋದಂದ್ರೆ ನನ್ಗೆ ಇಲ್ದಿದ್ರು ತುಂಬಾ ಖುಷಿ. ಅದಂತೂ ಕಾರಲ್ಲೆಲ್ಲ ಟ್ರಾವೆಲ್ ಮಾಡೋದಂದ್ರೆ ನಂಗೆ ಇನ್ನೂ ಖುಷಿ. ಬಟ್ ಆ ಒಂದು ಟ್ರಾಫಿಕ್ ಸಿಕ್ಕಿರೋದು ಹೀಗೆ
ಓ ಗಾಡ್, ಅದ್ರ ಮೇಲೆ ಇನ್ನೊಂದು ಇಷ್ಟು ಇರೋದು 2 ಲೇನಲ್ಲಿ 3 ಹೀಗೆ ಲೈನ್ ಮಾಡಿದ್ದಾರೆ ಗಾಡಿ, ಆಚೆಯಿಂದ ಟ್ರಕ್ ಈಚೆಯಿಂದ ಟ್ರಕ್. ನಂಗೆ ಹೆದರಿಕೆ ಆಗ್ತಿದ್ದು ಆ ಟ್ರಕ್ಕಿನವ್ರು ಬಂದು ತಾಗಿಸ್ತಾರ. ತುಂಬಾ ಹತ್ರ, ಇಷ್ಟಿಷ್ಟು ಹತ್ರ ಇದ್ದಿತ್ತು ಗಾಡಿಗಳೆಲ್ಲ. ಕೆಲವೊಂದು ಕಾರ್ ಅಂತೂ ಮೋಸ್ಟ್ಲಿ ಅವರಿಗೆ ಅಷ್ಟು ಎಕ್ಸ್ಪೀರಿಯನ್ಸ್ ಉಂಟೇನ, ಜುಪ್ ಅಂತ ಸೈಡಲ್ಲಿ ಬರ್ತದೆ, ಯಾವಾಗ ಸೈಡಲ್ಲಿ ಬರ್ತದೆ ಯಾವಾಗ ಹೋಗ್ತದೆ ಅಂತ ಗೊತ್ತಾಗ್ತಿರ್ಲಿಲ್ಲ. ಸೊ ಅದೇ ಬ್ರೇಕ್ ಹಾಕಿ ನಿಮಗೆ ಸೊಂಟ ಎಲ್ಲ ನೋವಾಗಿತ್ತು. ಹಾಯ್ ಫ್ರೆಂಡ್ಸ್, ಇವತ್ತು ನೆಕ್ಸ್ಟ್ ಡೇ. ನಾವು ನಿನ್ನೆ ರಾತ್ರಿ ಬಂದು ಮುಟ್ಟಿದ್ವಿ, ಸೋಮವಾರ ಇವತ್ತು. ಸೊ ನನ್ನ ಹಸ್ಬೆಂಡ್ ಕೆಲಸ ಮಾಡ್ತಾ ಇದ್ದಾರೆ. ಸೊ ಆಲ್ರೆಡಿ ಈಗ ಮಧ್ಯಾಹ್ನ ಆಗಿದೆ. ನಾವು ಊಟ ಝೊಮ್ಯಾಟೋದಿಂದ ಆರ್ಡರ್ ಮಾಡಿದ್ದೇವೆ. ಸೊ ಝೊಮ್ಯಾಟೋದಲ್ಲಿ ಒಂದಂತೂ ಫುಲ್ ನಮ್ಗೆ ನೋಡಿ ಖುಷಿ ಆದದಂದ್ರೆ, ಇಲ್ಲಿ ಮಧ್ಯಾಹ್ನ ಈಗ ಲಂಚಿಗೆ ಒಂದು 970 ರೆಸ್ಟೋರೆಂಟ್ಸ್ ಇದು ಆಪ್ಷನ್ಸ್ ತೋರಿಸ್ತಾ ಇದ್ದಿದ್ದು ನಮ್ಗೆ. ಫುಲ್ ಖುಷಿ ಆಯ್ತು ಒಂದ್ಸಲ, ಯಾಕಂದ್ರೆ ಇಷ್ಟೊಂದು ಆಪ್ಷನ್ಸ್ ನಮ್ಗೆ ಅಲ್ಲಿ ಇರೋದಿಲ್ಲ. ಬೆಳಿಗ್ಗೆ ಕೂಡ ಅಷ್ಟೇ ಬ್ರೇಕ್ಫಾಸ್ಟಿಗೆ. ಸೊ ನಾವು ಹೋಟೆಲ್ ಅಲ್ಲಿ ಇರೋದ್ರಿಂದ ಸೊ ನಮ್ಗೆ ಹೊರಗಿಂದಲೇ ಹೊರಗೆ ಹೋಗಿ ತಿನ್ಬೇಕು ಅಥವಾ ಆರ್ಡರ್ ಮಾಡಿ ತಿನ್ಬೇಕು. ಸೊ ನಾವು Airbnb ನೋಡ್ತಾ ಇದ್ವಿ. Airbnb ಅಲ್ಲಿ ಅಂದ್ರೆ ನಮ್ಗೆ ಕಿಚನ್ ಎಲ್ಲ ಸಿಗುತ್ತೆ. ಸೊ ಅದರಲ್ಲಿ ನಮ್ಗೆ ಬೇಕಾದಾಗೆ ಅಡಿಗೆ ಎಲ್ಲ ಮಾಡ್ಕೋಬಹುದು. ಅಟ್ಲೀಸ್ಟ್ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಆದ್ರೂ ಮಾಡ್ಬೋದು. ಬಟ್ ನಮ್ಗೆ ಇಲ್ಲಿ ಅಷ್ಟೊಂದು ನಮ್ಗೆ ಒಳ್ಳೆ ಒಂದು Airbnb ಸಿಗ್ಲಿಲ್ಲ. ಸೊ ಅದಕ್ಕೆ ನಮ್ಗೆ ಹೋಟೆಲ್ ಬುಕ್ ಮಾಡ್ಬೇಕಾಯ್ತು. ಸೊ ಅದರ್ವೈಸ್ ನಾವು Airbnb ಜಾಸ್ತಿ ಪ್ರಿಫರ್ ಮಾಡ್ತೀವಿ. ಸೊ ನಾವಿಲ್ಲಿ ಒಂದು ಟೂರ್ ಮಾಡ್ಬೇಕು ಅಥವಾ ಇಲ್ಲಿ ಎಕ್ಸ್ಪ್ಲೋರ್ ಮಾಡ್ಬೇಕು ಅಂತ ಬಂದದಲ್ಲ. ಆಕ್ಚುಲಿ ನಮ್ಗೆ ಸ್ವಲ್ಪ ಬೇರೆ ಕೆಲಸ ಇದೆ, ಸೊ ಅದಕ್ಕೋಸ್ಕರ ಬಂದದ್ದು. ಸೊ ಹಾಗಾಗಿ ನನ್ನ ಹಸ್ಬೆಂಡ್ಗೆ ಇವತ್ತು ಕೆಲಸ ಇದೆ, ಅವ್ರು ಇಲ್ಲೇ ಕೆಲಸ ಮಾಡ್ತಾ ಇದ್ದಾರೆ. ಹಾಗೆ ನೀನೆ ಟ್ರಾವೆಲ್ ಮಾಡಿ ಬಂದಿರೋದ್ರಿಂದ ನಾವು ಜಾಸ್ತಿ ಏನು ಹೊರಗಡೆ ಹೋಗ್ತಾ ಇಲ್ಲ. ಸೊ ಊಟಕ್ಕೆ ನಂದು ಫೇವ್ರೇಟ್ ಕಡಿ ಪಕೋಡ ಚಾವಲ್ ತರಿಸಿದ್ದೇನೆ. ಇದು ಆಕ್ಚುಲಿ ನಾನು ದುಬೈಲಿ ಇರುವಾಗ ಫಸ್ಟ್ ಟ್ರೈ ಮಾಡಿದ್ದೆ. ಅಲ್ಲಿ ನನ್ನ ಆಫೀಸ್ ಫ್ರೆಂಡ್ಸ್ ಲಂಚ್ಗೆ ಮಾಡಿ ತರ್ತಾ ಇದ್ರು. ಸೊ ಒಂದ್ಸಲ ನಾನು ಟೇಸ್ಟ್ ಮಾಡಿದ್ದೆ, ಇಷ್ಟು ಯಮ್ಮಿ ಆಗಿತ್ತು ಅಂದ್ರೆ ನನ್ಗಂತೂ ಫುಲ್ ಖುಷಿ ಆಗಿತ್ತು ಅದನ್ನ ತಿಂದು. ಸೊ ಅದಕ್ಕೆ ಇಲ್ಲಿ ನನ್ಗದು ಆಪ್ಷನ್ ಸಿಕ್ಕಿದ್ದು, ಪಂಜಾಬಿ ಕಡಿ ಪಕೋಡ ಚಾವಲ್. ಸೊ ಅದನ್ನ ಆರ್ಡರ್ ಮಾಡಿದ್ದೇನೆ. ಆಮೇಲೆ ಪರಾಟ ಆರ್ಡರ್ ಮಾಡಿದ್ದೇವೆ, ಯಾಕಂದ್ರೆ ಸೋಮವಾರ ನಾವು ನಾನ್ ವೆಜ್ ತಿನ್ನೋದಿಲ್ಲ. ಸೊ ಅದಕ್ಕೆ ವೇಟ್ ಮಾಡ್ತಾ ಇದ್ದೇವೆ. ಆಲ್ರೆಡಿ ಈಗ 2 ಆಗ್ತಾ ಬಂತು.